ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಹೊರಗುತ್ತಿಗೆ ಆಧಾರದಲ್ಲಿ ಒಳಚರಂಡಿ ವಿಭಾಗದಲ್ಲಿ ದುಡಿತಾ ಇರುವ ಕಾರ್ಮಿಕರನ್ನ ಹೊರಗುತ್ತಿಗೆಯನ್ನ ರದ್ದುಗೊಳಿಸಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ। ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪ್ರಧಾನ ಸಂಚಾಲಕ ಜಗದೀಶ್ ಪಾಂಡೇಶ್ವರ್ ಅವರು ವಿವಿಧ ವಿಭಾಗದಲ್ಲಿ ದುಡಿತಾ ಇರುವ ಕಾರ್ಮಿಕರನ್ನ ಹೊರಗುತ್ತಿಗೆಯನ್ನ ರದ್ದುಪಡಿಸಿ ಮಂಗಳೂರು ಪಾಲಿಕೆ ಅಧೀನದಲ್ಲಿಯೇ ಕರ್ತವ್ಯ ನಿರ್ವಹಿಸಲು ಅವಕಾಶವನ್ನ ನೀಡಬೇಕು ಅಂತ ಆಗ್ರಹಿಸಿದರು। ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ 64 ಮಂದಿ ಖಾಯಂ ಪೌರ ಕಾರ್ಮಿಕರನ್ನ 2000ರಲ್ಲಿ ಖಾಯಂ ಪೌರ ಕಾರ್ಮಿಕರೆಂದು ಆದೇಶಿಸಿದ್ದು, ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲಿ ನಿರ್ಣಯದ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳುಹಿಸಬೇಕು। ಆದರೆ ಪಾಲಿಕೆ ಜಂಟಿ ಆಯುಕ್ತರಾದ ಸಂತೋಷ್ ಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ಕಡತವನ್ನ ಕಚೇರಿಯಲ್ಲಿ ಇಟ್ಟು ಕಾರ್ಮಿಕ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ। ಹೀಗಾಗಿ ಇಂತಹ ಅಧಿಕಾರಿಗಳನ್ನ ತಕ್ಷಣವೇ 1 ವಾರದೊಳಗೆ ಅಮಾನತು ಮಾಡಬೇಕು, ಇಲ್ಲದಿದ್ದರೆ ದಲಿತ ಸಂಘಟನೆ ನೇತೃತ್ವದಲ್ಲಿ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು। ಈ ವೇಳೆ ಪದ್ಮನಾಭ ವಾಮಂಜೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು। ಈ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿದ್ದ ಜೆ.ಆರ್. ಲೋಬರ್ ಅವರು 2000 ಇಸವಿಯಲ್ಲಿ ಅವರನ್ನು 64 ಮಂದಿ ಪೌರ ಕಾರ್ಮಿಕರನ್ನ ಕಾಯಂ ಮಾಡಿದರು। ಆ ಕಾಯಮಾತಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ। ನಂತರ ದಿನದಲ್ಲಿ ಈ ಪ್ರಸ್ತಾವನೆ ಸಲ್ಲಿಸಿದರೂ ಕೂಡ ಈ ನಗರ ಪಾಲಿಕೆ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ನೀಡದೆ ಆ ಪ್ರಸ್ತಾವನೆ ಅಲ್ಲೇ ಬಾಕಿ ಉಳಿದಿದೆ। ಇದರಿಂದ ಈ ಕಾರ್ಮಿಕರಿಗೆ ಅನೇಕ ಸಮಸ್ಯೆಯನ್ನು ಇವರು ಎದುರಿಸ್ತಾ ಇದ್ದಾರೆ। ಮುಖ್ಯವಾಗಿ ಇವರಿಗೆ ಈಗ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರು ಸಾಧಾರಣ 42 ಮಂದಿ ಕಾರ್ಮಿಕರು ಸೇವೆ ಸಲ್ಲಿಸ್ತಾ ಇದ್ದಾರೆ। ಈ ಕಾರ್ಮಿಕರಿಗೆ ಈಗ ಸರ್ಕಾರಿ ಭತ್ಯೆ, ಸರ್ಕಾರದಿಂದ ಸಿಗುವಂತಹ ಸೌಲಭ್ಯ ಎಲ್ಲವನ್ನು ಪಡೀತಾ ಇದ್ದಾರೆ। ಅಂದರೆ ಕಾಯಂ ಆದಂಥ ಪೌರ ಕಾರ್ಮಿಕರು, ನಿಧನ ಹೊಂದಿದ ಪೌರ ಕಾರ್ಮಿಕರಿಗೆ ಮನೆಯವರಿಗೆ ಅನುಕಂಪದ ನೆಲೆಯಲ್ಲಿ ಮನೆಯ ಒಂದು ಸದಸ್ಯರಿಗೆ ಅನುಕಂಪದ ಮೇಲೆ ಕೆಲಸ ಕೊಡಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಆಗಿದೆ। ನಾವು ಹಲವಾರು ಬಾರಿ ಮನವಿ ಮಾಡಿದ್ದೇವೆ, ಎಲ್ಲ ಸರ್ಕಾರ ಬಂದರೂ ಕೂಡ ನಾವು ಸಚಿವರಿಗೆ